ತುರುವೇಕೆರೆ ಪಟ್ಟಣದಲ್ಲಿ ಮಾಜಿ ಶಾಸಕ NT ಕೃಷ್ಣಪ್ಪ ಹಾಗೂ JDS ಮುಖಂಡ ಹೆಡಗಿಹಳ್ಳಿ ವಿಶ್ವನಾಥ್ ರವರ ಸಮ್ಮುಖದಲ್ಲಿ ಮಾಜಿ ತಾಲೂಕು ಬಿಜೆಪಿ ಕಾರ್ಯದರ್ಶಿ ಮುದಿಗೆರೆ ಶಿವರಾಜ್ ರವರ ಮುಖಂಡತ್ವದಲ್ಲಿ ಬಿಜೆಪಿ ತೊರೆದು ಅಪಾರ ಬೆಂಬಲಿಗರೊಂದಿಗೆ ಹಲವು ಮುಖಂಡರು JDS ಸೇರ್ಪಡೆಗೊಂಡಿದ್ದಾರೆ. ಪ್ರಮುಖರಾದ ನಂಜುಂಡಪ್ಪ, ಕಾಡಸೂರು ರಾಜಣ್ಣ, ಸಿದ್ದೇಗೌಡ, ಸಿದ್ದಲಿಂಗಯ್ಯ KM ಹಾಗೂ ಹಲವಾರು ಮಂದಿ ಬಿಜೆಪಿ ತೊರೆದು ತಮ್ಮ ಬೆಂಬಲಿಗರೊಂದಿಗೆ JDS ಸೇರ್ಪಡೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆಬಲಕಟ್ಟೆ ರಾಮಣ್ಣ, ಹೆಡಗಿಹಳ್ಳಿ ವಿಶ್ವನಾಥ್, ಬಾಣಸಂದ್ರ ರಮೇಶ್, ವಿಜಯೇಂದ್ರ, ಗಿರೀಶ ಆಚಾರ್, ಒಬ್ಬೆ ನಾಗಸಂದ್ರ ಸೋಮಣ್ಣ, ತೊರಮಾವಿನಹಳ್ಳಿ ರಾಮಕೃಷ್ಣ, ಮುನಿಯೂರು ರಂಗಸ್ವಾಮಿ ಮತ್ತಿತರಿದ್ದರು. ವರದಿ ಸುರೇಶ್ ಬಾಬು M, ತುರುವೇಕೆರೆ.